ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಚಾರ ಗ್ರಾಮದ ಮಂಡಾಡಿ ಜಡ್ಡಿನಲ್ಲಿ ಇತ್ತೀಚೆಗೆ ಅದ್ದೂರಿ ಯಕ್ಷಗಾನ ನಡೆಯಿತು. ಮಾರಣಕಟ್ಟೆ ಮೇಳದ ಪ್ರಸಿದ್ಧ ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮ ಯಕ್ಷಗಾನ ಕೂತಾಡಿಯ ಗಂಗಾ ನಿಲಯದ ಮುಂಭಾಗ ನಡೆಯಿತು. ಹರಕೆಯ ಯಕ್ಷಗಾನ ಬಯಲಾಟಕ್ಕೆ ಭಕ್ತರು ಆಗಮಿಸಿ ಮಾರಣಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ಮಹಿಷಾಸುರನ ಸಿಡಿಲಬ್ಬರದ ಪ್ರವೇಶಕ್ಕೆ ನೆರೆದವರು ರೋಮಾಂಚನಗೊಂಡರು. ನಮ್ಮ ತಂದೆಯನ್ನ ಕೊಂದರೆ ಮಾಸದಿಂದ
ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.